ಬ್ಯಾಂಗ್ಳೂರು ಕಂಬಳ ಅದು ನಮ್ಮ ಕಂಬಳ. ನಾವು ಜಿಲ್ಲಾ ಕಂಬಳ ಸಮಿತಿ ವತಿಯಿಂದ ನಮ್ಮ ಸಂಪೂರ್ಣವಾದಂಥ ಬೆಂಗಳೂರು ಕಂಬಳಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇವೆ. ನಾವು ಜಿಲ್ಲಾ ಕಂಬಳ ಮಂಗಳೂರಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಸಭೆಯಲ್ಲಿ ಘೋಷಣೆ ಮಾಡಿದ್ದೇವೆ, ಬೆಂಗಳೂರಿಗೆ 125 ಜೋಡಿ ಕೋಣಗಳನ್ನು ಕಳಿಸಿಕೊಡ್ತೇವೆ ಅಂತ. ಈಗ ಅದು 175 ಆಗಿದೆ. ಅಂದರೆ ಕೋಣಗಳ ಯಜಮಾನರು ಎಲ್ಲರೂ ಸ್ವಯಂ ಸ್ಫೂರ್ತಿಯಿಂದ ನಮ್ಮ ರಾಜಧಾನಿಯಲ್ಲಿ ಆಗುವಂಥ ಈ ಕಂಬಳ, ನಮ್ಮ ತುಳುನಾಡಿನ ನಮ್ಮ ಕರಾವಳಿ ಭಾಗದ ಜಾನಪದ ಕ್ರೀಡೆ ಇಂದು ಬೆಂಗಳೂರಿಗೆ ಬರ್ತಾ ಇದೆ, ರಾಜಧಾನಿಯಲ್ಲಿ ಆಗ್ತಾ ಇದೆ. ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಆ ಮೂಲಕ ನಮ್ಮ ಕಂಬಳವನ್ನು ಅಂತಾರಾಷ್ಟ್ರೀಯ ಮನ್ನಣೆ ಸಿಗುವ ರೀತಿ ಆಗಬೇಕು. ಈ ಕ್ರೀಡೆಗೆ ವಿಶೇಷ ಸರ್ಕಾರದಿಂದ ಸಹಕಾರ ಸಿಗಬೇಕು. ಇದು ರೈತಾಪಿ ವರ್ಗದ ಒಂದು ಕ್ರೀಡೆ. ಈ ರೈತಾಪಿ ವರ್ಗದ ಜನ ಇದನ್ನು ಅಚ್ಚುಮೆಚ್ಚುಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿನ ರಾಜಕಾರಣಿಗಳು, ನಮ್ಮ ನಾಡುವ ಸರ್ಕಾರದವರು ಎಲ್ಲರೂ ಕೂಡ ಇದಕ್ಕೆ ಸಂಪೂರ್ಣವಾದಂಥ ಸಹಕಾರ ನೀಡಬೇಕು. ಈ ಕೋಣಗಳು ಯಾವ ರೀತಿ ಇದೆ ಅಂದರೆ ಮಗುವಿನಿಂದ ಜಾಸ್ತಿ ಪ್ರೀತಿ ಮಾಡ್ತಾರೆ ಈ ಕೋಣಗಳನ್ನು ನಮ್ಮ ಕೋಣದ ಯಜಮಾನರು. ಆ ಕೋಣಗಳಿಗೆ ಬುದ್ಧಿ ನಮ್ಮ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿ ಇದೆ. ಆದ್ದರಿಂದ ಆ ಕೋಣಗಳ ಬುದ್ಧಿ, ಅವುಗಳು ಓಡುವ ಓಟದ ಒಂದು ಸ್ಪೀಡನ್ನು, ಅದರ ಒಂದು ಚತುರತೆಯನ್ನು ಎಲ್ಲವನ್ನು ಕಾಣಲಿಕ್ಕೆ ನಮಗೆ ಈ ಕಂಬಳದಲ್ಲಿ ಸಿಗ್ತದೆ. ಇದೊಂದು ಶ್ರೇಷ್ಠವಾಗಿದೆ. ಬೆಂಗಳೂರು ಕಂಬಳ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷನಾಗಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂ ಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ, ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.